ಕಳೆದ 6 ವರ್ಷಗಳಿಂದ ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿರುವ ಯಾತ್ರಾ ನಿವಾಸ್ ವಸತಿ ಗೃಹವನ್ನು ಗುತ್ತಿಗೆ ಆಧಾರದಲ್ಲಿ ಪಡೆದುಕೊಂಡು ತಿಂಗಳ ಬಾಡಿಗೆಯನ್ನು ಕ್ರಮ ಪ್ರಕಾರವಾಗಿ ಪಾವತಿಸಿಕೊಂಡು ಬರುತ್ತಿದ್ದೇನೆ. ಇದೀಗ ವಸತಿ ಗೃಹವನ್ನು ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು KM ಅಶ್ರಫ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕಳೆದ 6 ವರ್ಷದಿಂದ ಯಾತ್ರಾ ನಿವಾಸವನ್ನು ಬಾಡಿಗೆಯ ಮೂಲಕ ಪಡೆದು 6 ವರ್ಷದಿಂದಲೂ ಬಾಡಿಗೆ ಕಟ್ಟಿಕೊಂಡು ಬರುತ್ತಿದ್ದೇನೆ. ಯಾತ್ರಾ ನಿವಾಸ ವಸತಿ ಗೃಹದಲ್ಲಿ ಆರಂಭದಲ್ಲಿ 35,000 ಬಾಡಿಗೆ ಕಟ್ಟುತ್ತಿದ್ದೆ. ಆನಂತರದ ದಿನಗಳಲ್ಲಿ 42 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೊಠಡಿ, ಜನರೇಟರ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇನೆ. ಇದೀಗ ಖಾಲಿ ಮಾಡುವಂತೆ ಹೇಳುತ್ತಿದ್ದಾರೆ. ಅದಲ್ಲದೆ ಬ್ಯಾಂಕ್ನಿಂದಲೂ ಸಾಲ ಮಾಡಿದ್ದೇನೆ. ಅಚಾನಕ್ ಆಗಿ ಬಂದು ಖಾಲಿ ಮಾಡುವಂತೆ ಹೇಳಿದರೆ ನಾನೇನು ಮಾಡುವುದು ಎಂದ ಅವರು, ನಾನು ಖರ್ಚು ಮಾಡಿದ ಹಣವನ್ನು ವಾಪಸ್ ಕೊಡಲಿ ಎಂದು ಹೇಳಿದರು. ನಾನು 6 ವರ್ಷದಿಂದ KSRTC ಬಸ್ ನಿಲ್ದಾಣದಲ್ಲಿರುವ ಯಾತ್ರಿ ನಿವಾಸ ಮಾಳಿಗೆಯನ್ನು ತಿಂಗಳ ಬಾಡಿಗೆ ಪ್ರಕಾರ ನಾನು ಮಾಸಿಕವಾಗಿ ಬಾಡಿಗೆ ಕಟ್ತಾ ಇದ್ದೇನೆ. ಸ್ಟಾರ್ಟಿಂಗಲ್ಲಿ 35,000 ಬಾಡಿಗೆಯಲ್ಲಿ ಕೊಟ್ಟಿದ್ದರು. 14% ಟ್ಯಾಕ್ಸ್ ಹಾಕಿ ಎಲ್ಲವೂ ಬಾಡಿಗೆಯನ್ನು ಕಟ್ಟುತ್ತಾ ಇದ್ದೆ. ಅದರಲ್ಲಿ ನಾನು 42 ಲಕ್ಷ ರೂಪಾಯಿ ಖರ್ಚು ಮಾಡಿ ರೂಮ್ಸ್ ಮಾಡಿದ್ದೇನೆ, ಬೆಡ್ಸ್ ಮಾಡಿದ್ದೇನೆ, ಜನರೇಟರ್ ವಸ್ತು ಹಾಕಿದ್ದೇನೆ, ಇದೆಲ್ಲ ವಸತಿ ಹಾಕಿದ್ದೇನೆ. ಈಗ ಅಚಾನಕ್ ಇವರು ಬಂದು 6 ವರ್ಷದ ನಂತರ ನೀನು ಖಾಲಿ ಮಾಡಿ ಹೋಗಬೇಕೆಂದು ಹೇಳ್ತಾ ಇದ್ದಾರೆ. ನಾನು ಇದಕ್ಕೆ ಮಾನ್ಯ ನ್ಯಾಯಾಲಯ ಒಂದನೇ ಇದಕ್ಕೆ ಹೋಗಿ ನಾನು ಇದಕ್ಕೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೇನೆ. 1 ತಿಂಗಳು ಮೊದಲೇ ನಾನು KSRTC ಅವರಿಗೆ ಪತ್ರವನ್ನು ಕೊಟ್ಟಿದ್ದೇನೆ. ಸರ್, ನನಗೆ ದಯವಿಟ್ಟು ಇದನ್ನು ರಿನ್ಯೂವಲ್ ಮಾಡಿಕೊಡಿ, ನಿಮ್ಮದು 10% ಎಷ್ಟು ಜಾಸ್ತಿ ಮಾಡಲಿಕ್ಕೆ ಉಂಟು ಅದನ್ನು ಜಾಸ್ತಿ ಮಾಡಿ, ನಾನು ಕಟ್ಟಲಿಕ್ಕೆ ಸಿದ್ಧನಿದ್ದೇನೆ ಎಂದು ಅವರಿಗೆ ನೋಟಿಸ್ ಕೊಟ್ಟಿದ್ದೇನೆ. ಪ್ಲಸ್ ನಾವು ಬ್ಯಾಂಗ್ಳೂರಿಗೆ ಸಹ ಇದರ ಕಾಪಿಯನ್ನು ಕಳಿಸಿದ್ದೇನೆ, MD ಅವರಿಗೆ ಸಹ. ಯಾವುದೇ ಇದಕ್ಕೆ ಪ್ರತಿಕರವಾಗಿ ನಮಗೆ ಉತ್ತರ ಬರಲಿಲ್ಲ. ಶರಸಾಲಿಯನ್ V4 News 24/7 ಮಂಗಳೂರು.